ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮಾತನಾಡಿ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಉತ್ತೀರ್ಣ ಮಾಡಬೇಕು ಹಾಗೂ ಶಿಕ್ಷಣ ಮಂತ್ರಿಗಳು ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಮಾಡಲು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಸಮಿತಿಯ ವರದಿಯ ಮಾನದಂಡದ ಮೇಲೆ ಎಲ್ಲಾ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕು ಹಾಗೂ ಖಾಸಗಿ ಶಾಲೆಗಳು ವಿಧಿಸುತ್ತಿರುವ ಶುಲ್ಕದಿಂದ ಬಡ ಮಕ್ಕಳು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಎಸ್ಎಲ್ಸಿ ಪಿಯುಸಿ ರಾಜಕೀಯ ಪಕ್ಷದಲ್ಲಿ ಈ ಒಂದು ಶಿಕ್ಷಣ ಅವ್ರ ಕೈಗೋಗಿದೆ, ಶಿಕ್ಷಣ ಅವ್ರ ಕೈಲಿದೆ, ಅವರು ಪಾಳ್ಯಗಾರರು. ಇದು ಒಂದೇ ಪಾರ್ಟಿ ಅಂತಲಲ್ಲ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಇವರೆಲ್ಲರೂ ಶಿಕ್ಷಣದ ಒಂದು ಪಾಳ್ಯಗಾರರಾಗಿದ್ದಾರೆ. ಅವ್ರ ಕೈಲೇ ಶಾಲಾ ಕಾಲೇಜುಗಳಿರ್ತಕ್ಕಂಥದ್ದು. ಅವರನ್ನು ಬಿಟ್ಟು ಸರ್ಕಾರ ಅವರನ್ನು ಕಂಟ್ರೋಲ್ ತರೋದಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ನಾನು ಹೇಳ್ತೀನಿ, ಆ ಮಾತು ಇವತ್ತು ಹೇಳಬಾರ್ದು. ನಾನೇ ಮುಖ್ಯಮಂತ್ರಿ ಆಗಿದ್ರೆ ಇವರೆಲ್ಲ ರಾಷ್ಟ್ರೀಕರಣ ಮಾಡ್ತಿದ್ದೆ.